ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮಂಗಳೂರು ಪ್ರೆಸ್ ಕ್ಲಬ್ ಹಾಗೂ ಪತ್ರಿಕಾ ಭವನ ಟ್ರಸ್ಟ್ ಸಹಭಾಗಿತ್ವದಲ್ಲಿ ಆರಂಭಿಸಲಾಗಿರುವ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ಚಾಲನೆ ನೀಡುವ ಕಾರ್ಯಕ್ರಮವು ನಗರದ ಓಷಿಯನ್ ಪರ್ಲ್ ಹೋಟೆಲ್ನಲ್ಲಿ ನಡೆಯಿತು. ಪ್ರವಾಸೋದ್ಯಮ ಸಚಿವ ಸಿಪಿ ಯೋಗೇಶ್ವರ್ ಅವರು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪತ್ರಕರ್ತರು ಸ್ವಾಭಿಮಾನದಲ್ಲಿ ಬದುಕುತ್ತಾರೆ. ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ನನ್ನ ಸಂಪೂರ್ಣ ಸಹಕಾರವಿದೆ. ಬಹಳಷ್ಟು ಪತ್ರಕರ್ತರು ಜನೋಪಯೋಗಿ ಸಮಾಜಮುಖಿ ಕೆಲಸಗಳನ್ನು ಮಂಗಳೂರಿನ ಪತ್ರಕರ್ತ ಮಿತ್ರರು ಮಾಡಿದ್ದಾರೆ. ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ಬಹಳಷ್ಟು ಮಂದಿ ಕೊಡುಗೆಯನ್ನ ನೀಡಲಿ ಅಂತ ಹೇಳಿದರು. ಬಹಳಷ್ಟು ಸ್ವಾಭಿಮಾನದ ಬದುಕನ್ನು ಬದುಕ್ತವ್ರೆ ಬಹಳಷ್ಟು ಜನ. ಆದರೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ನಾವು ಊಹೆಗೂ ಮಾಡಿರ್ತಕ್ಕಂಥ ಅವಘಡಗಳ ನಡುವೆ ಅವರ ಅತಂತ್ರ ಬದುಕಿಗೆ ಒಂದಷ್ಟು ಸಹಾಯ ಮಾಡಬೇಕು, ಚಾಲನೆ ಕೊಡಬೇಕು. ಆ ದೃಷ್ಟಿಯಿಂದ ಏನು ತಾವು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ಚಾಲನೆ ಕೊಟ್ಟಿದ್ದೀರಿ, ಅದಕ್ಕೆ ನನ್ನ ಪೂರ್ಣ ಸಹಮತ ಇದೆ. ತಾವು ಕೂಡ ಭಾಳಷ್ಟು ಜನೋಪಕಾರ ಜನೋಪಯೋಗಿ ಸಮಾಜಮುಖಿ ಕೆಲಸಗಳನ್ನು ಮಂಗಳೂರಿನ ಪತ್ರಕರ್ತ ಮಿತ್ರರು ಭಾಳ ಮಾಡಿದ್ದೀನಿ. ನಾನು ಹೋದ ಸತಿ ಬಂದಾಗ ನಮ್ಮ ಅಧ್ಯಕ್ಷರೆಲ್ಲ ಭಾಳ ವಿವರವಾಗಿ ನನಗೆ ಹೇಳಿದರು. ಆದರೆ ನಿಮಗೆ ಬರೀ ಹಣ ಕೊಡೋದೇ ಅಲ್ಲ, ನಿಮ್ಮ ಆ ಒಂದು ಈ ಸಮಾಜ ಜೊತೆ ನಾವು ಕೂಡ ನೀವು ಒಂದು ಭಾಗವಾಗಿ ಸೇರಿಕೊಂಡು ಮಾಡ್ತಕ್ಕಂಥದ್ದು ಬರ್ತೀವಿ. ನಮ್ಮಂಥವ್ರಿಗೆ ಮಾರ್ಗದರ್ಶನ ತೋರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನೀವು ಮಾಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಶ್ಲಾಘಿಸ್ತಾ, ಇವತ್ತು ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಭಾಳಷ್ಟು ಜನ ಕೊಡುಗೆಯನ್ನು ಕೊಡಲಿ, ಇವರ ನಾವು ಬೆನ್ನಿಗೆ ನಾವು ನಿಂತ್ಕೋಬೇಕು. ಆ ದೃಷ್ಟಿಯಿಂದ ಅನಂತರ ಮಾಜಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್ ಮಾತನಾಡಿ, ಕೋವಿಡ್ ಬಳಿಕ 50% ಪತ್ರಕರ್ತರು ಕೆಲಸ ಕಳೆದುಕೊಂಡಿದ್ದಾರೆ. ಕಷ್ಟದ ಸಮಯದಲ್ಲಿ ಇಂತಹ ನಿಧಿಗೆ ಚಾಲನೆ ನೀಡುವುದು ಅಗತ್ಯವಾಗಿದೆ ಎಂದ ಅವರು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ 5 ಲಕ್ಷ ರೂಪಾಯಿಗಳ ಕೊಡುಗೆಯನ್ನು ಘೋಷಿಸಿದರು. ಇವತ್ತು ಪತ್ರಕರ್ತರು ಎಷ್ಟೋ ಜನ ಕೆಲಸ ಕಳ್ಕೊಂಡಿದ್ದಾರೆ. 50% ಕೆಲವು ಕಡೆಯಲ್ಲಿ ಕೆಲಸ ಕಳ್ಕೊಂಡಿದ್ದಾರೆ. ಇವತ್ತು ಬೇರೆ ಬೇರೆ ಪತ್ರಿಕೋದ್ಯಮಿಗಳು ಕಾಸ್ಟ್ ಕಟ್ಟಿಂಗ್ ಅಂತ ಹೇಳಿ ಜನರನ್ನೇ ತೆಗಿತಾರೆ. ಕೆಲವರಿಗೆ 30% ಸಂಬಳ ಕಟ್ ಮಾಡಿದ್ದಾರೆ, ಕೆಲವರಿಗೆ 50% ಸಂಬಳ ಕಟ್ ಮಾಡಿದ್ದಾರೆ. ಅಂತೂ ಸಿಕ್ಕಾಬಟ್ಟೆ ದುಡಿಸುವಂಥ ಕಾಲ ಬಂದಿದೆ. ಅಂದರೂ ಎಲ್ಲರೂ ಅಡ್ಜಸ್ಟ್ ಆಗಲೇಬೇಕು, ಕಾಲ ಅಂಥದ್ದಾಗಿದೆ. ಆದರೆ ಈ ಸಂದರ್ಭದಲ್ಲಿ ಈ ಆಸ್ಪತ್ರೆ ಬಿಲ್ ಕೊಡಲಿಕ್ಕೆ ಕಷ್ಟ ಆಗುವಂಥದ್ದು. ಯಾಕಂತ ಹೇಳಿದರೆ ಬಡವರಿಗೆ BPL ಕಾರ್ಡ್ನವರಿಗೆ ಬೇಕಾದಷ್ಟು ಏನಾದರೂ ಸಿಗ್ತದೆ, ಶ್ರೀಮಂತರಿಗೆ ತೊಂದರೆ ಇಲ್ಲ. ಆದರೆ ಈ ಮಧ್ಯಮ ವರ್ಗದ ಪತ್ರಕರ್ತರು ಬಹಳ ಕಷ್ಟದಲ್ಲಿರುವಂಥ ಕಾಲ ಇವತ್ತು ಈ ಅಧ್ಯಕ್ಷರು ಶ್ರೀನಿವಾಸ್ ನಾಯ್ಕ ಅವರು ಮಾಡಿದ ಒಂದು ಒಳ್ಳೆ ಕೆಲಸ ಇದೆ. ಇದೇ ಸಂದರ್ಭದಲ್ಲಿ ಮಾಹಿತಿ ಪತ್ರವನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಅಧ್ಯಕ್ಷತೆ ವಹಿಸಿದರು. ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಪಂಕಜ್ ಕುಮಾರ್ ಪಾಂಡೆ, ನಿರ್ದೇಶಕರಾದ ಕುಮಾರ್ ಪುಷ್ಕರ್ ಹಾಗೂ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ, ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಅನ್ನು ಮಂಗಳೂರು, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ಆನಂದ್ ಶೆಟ್ಟಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಜಗನ್ನಾಥ್ ಶೆಟ್ಟಿ ಬಾಳ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.